ನಮಸ್ಕಾರ. ಸ್ಪಂದನ ವಾಹಿನಿ ವೀಕ್ಷಕರೆಲ್ಲರಿಗೂ ಕವಿ ಸಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ನಮ್ಮೊಂದಿಗೆ ಯುವ ಬರಹಗಾರ ಹಾಗೂ ಕವಿ ನವೀನ್ ನಾಯಕ್ ಇವರಿದ್ದಾರೆ. ಇವರನ್ನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮನದ ಭಾವಗಳ ಪದಗಳಲ್ಲಿ ಕಟ್ಟಿ ಜಗದ ಡೊಂಕುಗಳನ್ನು ಹೆಣೆದು ಕುಟ್ಟಿ ಓದುಗರ ಎದೆಗೆಳಿಸೋ ಕವಿಗಳ ಆಂತರ್ಯ ತೆರೆದಿಡುವ ವಿಸ್ಮಯ ಈ ಕವಿ ಸಮಯ. ನಾನು ಅನಿತಾ ಸಿಕ್ವೇರ. ಸರ್, ಕಾರ್ಯಕ್ರಮಕ್ಕೆ ನೀವು ಬಂದು ತುಂಬ ಖುಷಿ ಕೊಡ್ತು. ಕಾರ್ಯಕ್ರಮದ ಮೊದಲಿಗೆ ನಿಮ್ಮದೊಂದು ಚಿಕ್ಕ ಪರಿಚಯ ಮಾಡಿಕೊಡಿ. ಅಂದರೆ ನಿಮ್ಮ ಹುಟ್ಟೂರು, ನೀವು ಕಲ್ತಿರುವಂಥ ಶಾಲಾ ಕಾಲೇಜುಗಳ ಬಗ್ಗೆ ಒಂದಿಷ್ಟು ವಿವರ ನಮ್ಮ ವೀಕ್ಷಕರಿಗೋಸ್ಕರ. ಖಂಡಿತ. ನವೀನ್ ಅಂತೇಳಿ ನೀವು ಈಗಾಗಲೇ ತಿಳಿಸಿದಾಗೆ ನನ್ನ ಹೆಸರು ನವೀನ್ ಅಂತೇಳಿ ಹೇಳ್ಬಿಟ್ಟು, ಮೂಲತಃ ನಾನು ಕುಂದಾಪುರದವನು. ಹುಟ್ಟಿದ್ದು ಕುಂದಾಪುರ. ಆದರೆ ತುಂಬ ಚಿಕ್ಕ ವಯಸ್ಸಿನಲ್ಲೇ ನನ್ನ ತಂದೆಯ ಹೋಟೆಲ್ ಬಿಸ್ನೆಸ್ ಇದ್ದಿದ್ದ ಕಾರಣ ನಾವು ಬೆಳಗಾವಿಯಲ್ಲಿ ನೆಲೆಸಬೇಕಾಗಿ ಬಂತು. ಬೆಳಗಾವಿಯಲ್ಲಿ ನಾನು ನನ್ನ ಪ್ರಾಥಮಿಕ ಶಿಕ್ಷಣ ಮತ್ತು ನನ್ನ ಪ್ರೌಢ ಶಿಕ್ಷಣ ಮತ್ತು ಹಾಗೆ ನನ್ನ ಪದವಿ ಶಿಕ್ಷಣದವರೆಗೂ ನಾನು ಬೆಳಗಾವಿ ಮತ್ತು ಧಾರವಾಡ ಆ ಸುತ್ತಮುತ್ತಲೂ ನನ್ನ ಪದವಿ ಶಿಕ್ಷಣದವರೆಗೂ ನಾನು ಮುಗಿಸಿರ್ತೇನೆ. ಹಾಗೆ ನನ್ನ ಸ್ನಾತಕೋತ್ತರ ಪದವಿಗಾಗಿ ನಾನು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ MSW ಮಾಡಿರೋದು. ನಂತರ ಉದ್ಯೋಗ ನಿಮಿತ್ತ ನಾನು ಬೆಂಗಳೂರಲ್ಲಿ ಒಂದು 8-10 ವರ್ಷದವರೆಗೆ ಬೆಂಗಳೂರಲ್ಲಿದ್ದೆ. ಈಗ ಕಳೆದ 2-3 ವರ್ಷದಿಂದ ನಾನು ಮಂಗಳೂರಲ್ಲಿ MRPL ಅಲ್ಲಿ ವರ್ಕ್ ಮಾಡ್ತಾ ಇರೋದು ಮೇಡಮ್. LLB ಸಹ ಮಾಡಿದ್ದೀರಿ ಅಂತ ಹೇಳಿದ್ರಿ, ಅದ್ರ ಜೊತೆ. ಹೌದು ಮೇಡಮ್. ನಾನು ಅಂದ್ರೆ ನಾನು ಉದ್ಯೋಗದಲ್ಲಿ ಇರುವಾಗಲೇ LLB ಸಹ ಮತ್ತೆ ಅದ್ರ ಜೊತೆಗೆ ಸೈಕಾಲಜಿಯನ್ನು ಸಹ ಮುಗಿಸ್ಕೊಂಡೆ. ಇದು ಜಸ್ಟ್ ನನ್ನ ಒಂದು ಅಭಿಲಾಷೆಗೋಸ್ಕರ, ಯಾವುದೇ ಒಂದು ಉದ್ಯೋಗಕ್ಕಾಗಿ ಅಥವಾ ಯಾವುದೇ ಒಂದು ಪ್ರೊಫೆಷನ್ಗೋಸ್ಕರ ಅಲ್ಲ. ನಾನು ನನ್ನ ಖುಷಿಗೋಸ್ಕರ ಅಥವಾ ನನ್ನ ಸಮಾಧಾನಕ್ಕೋಸ್ಕರ ಈ ಶಿಕ್ಷಣವನ್ನು ಸಹ ಮುಗಿಸ್ಕೊಂಡೆ. ಈಗ ಓದಿನಲ್ಲಿ ಅಷ್ಟೊಂದು ಆಸಕ್ತಿ ಇತ್ತು, ಅಷ್ಟೊಂದು ಪದವಿಗಳನ್ನು ಸಹ ಪಡೆದಿದ್ದೀರಿ. ಜೊತೆಯಲ್ಲಿ ಬರವಣಿಗೆ ಅನ್ನೋದು ನಿಮ್ಮಲ್ಲಿ ಎಂದಿನಿಂದ ಹುಟ್ಟಿತು? ಕವಿತ್ವ ಅನ್ನೋದು ನಿಮ್ಮಲ್ಲಿ ಎಂದಿನಿಂದ ಹುಟ್ಟಿತು? ನಂಗೆ ಈ ವಿಷಯದಲ್ಲಿ ನಾನು ಈಗಾಗಲೇ ಹೇಳಿದ್ರೆ ನಿಮ್ಗೆ ತುಂಬಾ ಸಂಕೋಚ ಇದೆ. ನಂಗೆ ನಾನು ನಿಜವಾಗ್ಲೂ ಬರಿತಾ ಇದ್ದೀನಾ ಅಥವಾ ನಾವು ಕವಿ ಅಂತೇಳಿ ಕರ್ಕೊಳ್ಬೇಕಾ ಅನ್ನೋ ತುಂಬಾ ದ್ವಂದ್ವಗಳಿದೆ ನನಗೆ. ಆದ್ರೆ ನಾನು ಯಾವಾಗ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ ಮತ್ತೆ ನನಗೆ ಬರವಣಿಗೆ ಅನ್ನುವಂಥದ್ದು ನಾನು ಯಾವಾಗ ಶುರು ಮಾಡಿದೆ ಅಂತೇಳಿ ಹೇಳಿ ನಾನು ನೋಡಿದ್ರೆ, ನಾನು ಬಹುಶಃ ನನ್ನ ಪ್ರೌಢಶಾಲೆಯಲ್ಲಿ ಅಥವಾ ನಾನು PUಗೆ ಬರುವಾಗಲೇ ನಾನು ಸ್ವಲ್ಪ ಬರಿತಾ ಇದ್ದೆ. ಆದ್ರೆ ಅದು ಯಾವುದು ಸಹ ಕವನದ ರೂಪ ಅಂತೇಳಿ ನಾನು ಇವತ್ತು ಹೇಳೋದಿಲ್ಲ ಅದನ್ನ. ಆದ್ರೆ ಚುಟುಕುಗಳಾಗಿರ್ಲಿ ಅಥವಾ 2 ಲೈನ್ ಆಗ್ಲಿ ಅಥವಾ ಯಾರಿಗಾದ್ರೂ ಗ್ರೀಟಿಂಗ್ಸ್ ಕಾರ್ಡ್ ಬರ್ಕೊಡಿ ಅಂತ ಹೇಳಿದ್ರೆ ನಾನು ತಂದು ಕೊಡ್ತಾ ಇದ್ರು. ನಾನು ಗ್ರೀಟಿಂಗ್ಸ್ ಕಾರ್ಡ್ ನ ಬರ್ಕೊಡ್ತಾ ಇದ್ದೆ. ಹೀಗೆ ಆ ಬರೆಯೋ ಹವ್ಯಾಸ ಅನ್ನುವಂಥದ್ದು ನನಗೆ ಪ್ರೌಢಶಾಲೆಯಲ್ಲಿರುವಾಗಲೇ ಶುರುವಾಯಿತು. ನಂತರ ದಿನಗಳಲ್ಲಿ ನಾನು ಕಾಲೇಜು ಮತ್ತೆ ಪದವಿಯಲ್ಲಿ ನನಗೆ ಬರೆಯೋದಕ್ಕಿಂತ ಮುನ್ನ ನನಗೆ ಮಾತಾಡೋದಕ್ಕೆ ತುಂಬಾ ಅವಕಾಶಗಳು ಸಿಗ್ತಾ ಇತ್ತು. ಚರ್ಚೆಯಲ್ಲಿ, ಭಾಷಣ ಸ್ಪರ್ಧೆಗಳಲ್ಲಿ ಮಾತಾಡೋದಕ್ಕೆ ತುಂಬಾ ಅವಕಾಶಗಳು ಸಿಗ್ತಾ ಇತ್ತು. ಆ ಮೂಲಕ ನಾನು ತುಂಬಾ ವಿಷಯಗಳನ್ನ ಸಂಗ್ರಹಿಸೋದಕ್ಕೆ ಶುರು ಮಾಡಿದೆ. ಅದು ನನ್ನ ಬರೆಯೋದಕ್ಕೂ ಪ್ರೇರೇಪಿಸೋದು ಶುರುವಾಯಿತು. ನೀವು ಬರೀಲೂಬಹುದು, ಇದರಿಂದ ಬರೀಲು ಬರುವುದು ಅಂತ ಹೇಳ್ಬಿಟ್ಟು ಯಾವಾಗ ವಿಷಯಗಳು ನನ್ನೊಳಗೆ ಬರೋದು ಜಾಸ್ತಿ ಆಯ್ತು, ಹಾಗೆ ನನ್ನ ಬರವಣಿಗೆಗೂ ಸಹ ಸ್ಫೂರ್ತಿ ಸಿಗೋಕೆ ಶುರುವಾಯ್ತು ಅದರಿಂದ. ಹಾಗೆ ಬಹುಶಃ ನಾನು ಪದವಿಯಲ್ಲಿ ನಾನು ಫಸ್ಟ್ ಕವಿತೆಯನ್ನು ಬರೆದಿರುವಂತದ್ದು. ಈಗ ಪ್ರೌಢ ಶಿಕ್ಷಣ ಮಾಡುವಾಗ ನೀವು ಬರೆದ್ರಿ ಅಂತ ಹೇಳಿದ್ರಿ, ಏನಾದ್ರೂ ಆಗ್ಲಿ ಅದು ಚಿಕ್ಕದಂತ ಈಗ ಅನಿಸುವಂಥದ್ದು. ಆದ್ರೆ ಸಾಮಾನ್ಯವಾಗಿ ಅದು ಯಾರಿಗೂ ಬರುವುದಿಲ್ಲ. ಒಂದು ಕವಿ ಹೃದಯ ಇರುವುದರಿಂದ ಅದೊಂದು ಮೊದಲ ಹೆಜ್ಜೆ ಅಂತ ಹೇಳ್ಬೋದು. ಆಗ ಯಾಕೆ ಅನಿಸಿತ್ತು ನಿಮಗೆ ಹಾಗೆ ಬರೀಬೇಕು ಅಂತಂದರೆ? ಯಾರಾದರೂ ಪ್ರೇರಣೆ ಇದ್ರೆ, ಹೆಚ್ಚಾಗಿ ಯಾರಾದರೂ ಟೀಚರ್ಗಳನ್ನು ನೋಡಿ ಅಥವಾ ಕುಟುಂಬದವ್ರನ್ನ, ಸ್ನೇಹಿತರನ್ನು ನೋಡಿ ಬರುವಂಥದ್ದಿದೆ ನಾನು ಬರಿಬೇಕಂತ. ಅದು ಹೇಗೆ ನಿಮ್ಮಲ್ಲಿ? ನನ್ನಲ್ಲಿ ಅದು ಫಸ್ಟ್ ನಾನು ನೆನಪು ಮಾಡ್ಕೊಂಡ ಹಾಗೆ, ನಾನು ಈಗಾಗಲೇ ಹೇಳ್ದಲ್ಲ ಮೇಡಮ್, ಅವರಿಗೆ ನಮಗೆ ತುಂಬಾ ಸಾರಿ ಗ್ರೀಟಿಂಗ್ ಕಾರ್ಡ್ಸ್ಗಳನ್ನ ಬರೆಯೋ ಅಭ್ಯಾಸ ಇತ್ತು. ನಾವು ಪ್ರತಿ ಸಾರಿ ಯಾರ್ದಾದ್ರೂ ಕವನೋ ಅಥವಾ ಎಲ್ಲಿಂದ ಚುಟುಕಾದ್ರೂ ತಂದು ಗ್ರೀಟಿಂಗ್ಸ್ ನ ಬರಿತಾ ಇದ್ವಿ. ಆಗ ತುಂಬಾ ಈ ತರಾತುರಿಯಲ್ಲಿ ನಂಗೆ ನಾನೇ ಬರಿಬಹುದು, 1-2 ಸಾಲು ಗ್ರೀಟಿಂಗ್ಸ್ಗೋಸ್ಕರ ನಾನೇ 1-2 ಸಾಲನ್ನ ಬರಿಬಹುದು. ಹೊಸ ವರ್ಷ ಶುಭಾಶಯಗಳು ಹೇಳ್ಬೇಕು, ಹೇಗೆ ಅದನ್ನು ವಿಭಿನ್ನವಾಗಿ ಹೇಳ್ಬಹುದು, ನನ್ನದೇ ಆದ ಸಾಲುಗಳಲ್ಲಿ ನಾನು ಹೇಗೆ ವಿಭಿನ್ನವಾಗಿ ಹೇಳ್ಬಹುದು. ನನ್ನ ಶಾಲೆಯಲ್ಲಿ ನಾವೆಲ್ಲ ಭಿತ್ತಿ ಪತ್ರಗಳನ್ನೆಲ್ಲ ಅಂಟಿಸ್ತಾ ಇದ್ವಿ, ಚುಟುಕುಗಳೊಂದಿಗೆ, ಹೊಸ ಸಾಲುಗಳೊಂದಿಗೆ ಭಿತ್ತಿ ಪತ್ರಗಳನ್ನ ಅಂಟಿಸ್ತಾ ಇದ್ವಿ. ಆಗ ನನಗೆಲ್ಲ ಅನ್ಸೋದು, ನಾನೇ ಭಿತ್ತಿ ಪತ್ರಗಳಿಗೆ ನಾನೇ ಬರಿಬಹುದಲ್ಲ, ಈ ಸಾಲುಗಳನ್ನ ನಾನೇ ಬರಿಬಹುದಲ್ಲ ಅಂತ ಹೇಳ್ಬಿಟ್ಟು ಆಗ 1-2 ಲೈನ್ ಬರ್ದಿದ್ದೆ. ಆಗ ಅಲ್ಲಿ ಗುರುಗಳು ಅವರೆಲ್ಲರೂ ತುಂಬಾ ಪ್ರೋತ್ಸಾಹ ನೀಡಿರೋದ್ರಿಂದ ಅದು ಹಾಗೆ ಹೆಚ್ಚಾಗ್ತಾ ಹೋಯ್ತು. ಆಮೇಲೆ ಪದವಿಗೆ ಬರೋ ಹೊತ್ತಿಗೆ ನಾನು ಅದನ್ನ ಕವನ ರೂಪಕ್ಕೆ ಇಳಿಸೋದಕ್ಕೂ ಸಹ ನಂಗೆ ಅದು ಸಾಧ್ಯವಾಯಿತು. ಒಟ್ಟಿನಲ್ಲಿ ನಿಮಗೆ ಗೊತ್ತಿಲ್ಲದೆ ಹಾಗೆ ಸಾಹಿತ್ಯ ನಿಮ್ಮಲ್ಲಿ ಹುಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅದೊಂದು ರೀತಿ ಕುತೂಹಲ, ಮೊದಲು ಬರೆದಿದ್ದು ಅದು ಬರಿಬೇಕಂತ ಅನಿಸುವಂಥದ್ದು. ಕೆಲವರು ಒತ್ತಾಯಪೂರ್ವಕವಾಗಿ ಬರೀತಾರೆ, ಅವರು ಇವರು ನೋಡಿ ಅನ್ನುವಂಥದ್ದು. ನಿಮ್ಗೆ ಅದೃಷ್ಟಕ್ಕೆ ಹುಟ್ಟಿದ್ದು, ಖುಷಿ ಆಗುತ್ತೆ. ಈಗ ಪದವಿಯಲ್ಲಿ ಬರ್ದೆ ಅಂತ ಹೇಳಿದ್ರಿ, ಯಾವುದ್ರ ಬಗ್ಗೆ ಮೊದಲು ಬರ್ದಿದ್ರಿ, ನೆನಪುಂಟ?
ಪದವಿಯಲ್ಲಿ ನಾನು ಅಧಿಕೃತವಾಗಿ ನಾವು ಬರ್ದಿರೋದು ಫಸ್ಟ್ ಕವನ ಅದು ಅವಳು ಅಂತೇಳಿ ಹೇಳಿ ನಾನು ಒಂದು ಕವನವನ್ನು ಬರ್ದಿರೋದು. ನಾನು ಹೇಳೋ ಪ್ರಕಾರ ನಂಗೆ ಯಾರಾದ್ರೂ ಸ್ಪರ್ಧೆಗೆ ಅಥವಾ ಯಾವ್ದಾದ್ರು ಒಂದು ಒತ್ತಾಯಕ್ಕೆ ಬರೀರಿ ಅಂತೇಳಿ ಹೇಳಿದ್ರೆ ನಂಗೆ ನಿಜಕ್ಕೂ ಅದು ಕಷ್ಟಕರ ಕೆಲಸ ನನಗೆ. ಅದು ನಾನು ಬರಿಬಹುದೇನೋ, ಆದ್ರೆ ನನ್ಗೆ ಅದು ಯಾವತ್ತೂ ಸಹ ಅಕ್ಷರಗಳನ್ನ ರಾಶಿ ಹಾಕದಂಗೆ ಕಾಣಿಸುತ್ತೆ, ಅಕ್ಷರ ಜೋಡಿಸೋದಂಗೆ ಕಾಣಿಸುತ್ತೆ. ನಂಗೆ ನಿಜ ಕವನದ ಅರ್ಥನೇ ಅದ್ರಲ್ಲಿ ಕಾಣಿಸೋದಿಲ್ಲ ಅನ್ಸೋದು ನಂಗೆ ಒಮ್ಮೊಮ್ಮೆ. ಆದ್ರೂ ನಾನು ಕೆಲವು ಸ್ಪರ್ಧೆಗಳಿಗೆಲ್ಲ ಬರ್ದಿದ್ದೀನಿ, ಬಟ್ ಅದ್ರ ಹೊರತಾಗಿಯೂ ನಾನು ಬರ್ದಿರೋ ಪ್ರತಿ ಕವನಕ್ಕೂ ನಂಗೆ ಒಂದೊಂದು ಸನ್ನಿವೇಶ ಇದೆ, ಒಂದೊಂದು ಸನ್ನಿವೇಶ ಇದೆ. ಯಾಕೆ ನನ್ಗೆ ಆ ತರದ ಆಲೋಚನೆ ಬಂತು ಅನ್ನೋದಕ್ಕೂ ನನ್ನ ಹತ್ರ ಅದು ಆಧಾರ ಇದೆ. ಹಾಗೆ ನಾನು ಒಂದು ಕವನನ ಬರ್ದಿರೋದು. ಆ ಕವನ ಯಾಕೆ ನನ್ಗೆ ನನ್ನ ಫಸ್ಟ್ ಕವನ ಹುಟ್ಕೊಳ್ತೆ ಅಂತೇಳಿ ಹೇಳಿದ್ರೆ, ಜನರುಗಳು ನೋಡೋ ಅಭಿಪ್ರಾಯಗಳು ಯಾವ ರೀತಿ ಬದಲಾಗತ್ತೆ, ಗಂಡು ಹೆಣ್ಣು ಒಟ್ಟಿಗೆ ಹೋದ್ರೆ ಯಾವ ರೀತಿ ಬದಲಾಗತ್ತೆ, ಆ ವರ್ಷದ ಪರಿಕಲ್ಪನೆಗಳಲ್ಲಿ ಜನರ ಅಭಿಪ್ರಾಯಗಳು ಯಾವ ರೀತಿ ಬದಲಾಗತ್ತೆ, ಅದ್ರ ಕುರಿತು ನಾನೊಂದು ಫಸ್ಟ್ ಕವಿತೆಯನ್ನು ನಾನು ಬರ್ದಿದ್ದು. ಅದು ನಂಗೆ ಇವತ್ತಿಗೂ ನಂಗೆ ಅದು ತುಂಬಾ ಇಷ್ಟ ಆಗೋ ಕವಿತೆ. ಯಾಕಂದ್ರೆ ನಾನು ಅದನ್ನೇ ಹೇಳೋದು, ಫಸ್ಟ್ ನಾನು ಅಧಿಕೃತ ಕವಿತೆ ಅಂತ ಹೇಳಿ ನಾನು ಹೇಳ್ಕೊಳ್ಳೋದೇ ಅದನ್ನೇ. ಅದು ನಂಗೆ ಇವತ್ತಿಗೂ ಅದು ಸ್ವಲ್ಪ ಅದು ತುಂಬಾ ಅದ್ಭುತವೇನಲ್ಲ, ಆದ್ರೆ ಆ ಸಾಲುಗಳು ನಂಗೆ ಯಾಕೋ ನಂಗೆ ತುಂಬಾ ಹತ್ರ ಅನ್ಸುತ್ತೆ. ಅಲ್ಲ, ನಿಜವಾಗಿ ನಾವು ಬರ್ದು ನಮ್ಗೆ ತೃಪ್ತಿ ಕೊಟ್ರೆ ಅದೇ ಒಂದು ವಿಶೇಷ ಅಂತ ಹೇಳ್ಬೋದು. ಆಗ ಬರ್ದು ಅದನ್ನ ಯಾರಿಗೆ ತೋರಿಸಿದ್ರಿ ಮೊದಲು? ನಾನು ಅಲ್ಲಿ ಪದವಿಯಲ್ಲಿ ಬರ್ದಿದ್ದನ್ನ ಮೋಸ್ಟ್ಲಿ ಒಂದು 2-3 ವರ್ಷ ಯಾರಿಗೂ ತೋರಿಸೇ ಇಲ್ಲ ನಾನು. ಹೌದು, ಬರ್ದು ಹಾಗೆ ಇಟ್ಟಿದ್ದೆ ಅದನ್ನ. ನಾನು ಸ್ನಾತಕೋತ್ತರ ಪದವಿ ಬಂದ್ರ ಮೇಲೆ ನಂಗೆ ನನ್ನ ಸುಮಾರು ಜನ, ನಾನು ಹಾಸ್ಟೆಲ್ ಇರ್ತಾ ಇದ್ದೆ ಇಲ್ಲೇ, ಸುಮಾರು ಜನ ನನ್ನ ಫ್ರೆಂಡ್ಸ್ ಇದ್ರು, ಅವರೆಲ್ಲರೂ ಬರಿತಾ ಇದ್ರು, ಕೆಲವರೆಲ್ಲ ಹೌದೌದು ಅವ್ರು ಬರಿತಾ ಇದ್ರು. ಆಮೇಲೆ ತುಂಬಾ ಸ್ಪರ್ಧೆಗಳು ಇರ್ತಾ ಇತ್ತು ಕಾಲೇಜ್ಗಳಲ್ಲಿ, ಪೋಸ್ಟ್ ಗ್ರಾಜುಯೇಷನ್ ಕಾಲೇಜ್ಗಳಲ್ಲಿ ತುಂಬಾ ಸ್ಪರ್ಧೆಗಳೆಲ್ಲ ಇರ್ತಾ ಇತ್ತು. ಆ ಸಮಯದಲ್ಲಿ ಅದನ್ನ ನಾನು ಇದನ್ನ ನಾನು ಉಪಯೋಗಿಸ್ಕೊಳ್ಬಹುದು, ಸ್ಪರ್ಧೆಗೆ ಉಪಯೋಗಿಸ್ಕೊಳ್ಬಹುದು ಅಂತೇಳಿ ಹೇಳಿ ಕೆಲವೊಮ್ಮೆ. ಆಮೇಲೆ ನಮ್ದೇ ಒಂದು ಪತ್ರಿಕೆನೂ ಬರ್ತಾ ಇತ್ತು, ಕಾಲೇಜಿಂದ ಪತ್ರಿಕೆನೂ ಬರ್ತಾ ಇತ್ತು. ಆ ಕಾಲೇಜ್ ಪತ್ರಿಕೆಗಳಿಗೆ ಅದನ್ನು ಕೊಟ್ಟಿದ್ದೆ ಅಂತರದಲ್ಲಿ. ಆಗ ಎಲ್ರಿಗೂ ಗೊತ್ತಾಗಿ ಬರೀತೀರ ಅಂತ ಹೇಳಿ ಅದೊಂದು ನಿಮ್ಗೆ ಪ್ರೇರಣೆ ಆಯ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಮೊದಲೊಂದು ಪದ್ಯ ಎಲ್ರಿಗೂ ಗೊತ್ತಾಗಿದ್ದು, 4 ಜನ ಇಷ್ಟಪಡ್ತಾರೆ, ಹೇಳ್ತಾರೆ ಚೆನ್ನಾಗಿ ಬರ್ದಿದೆ ಅಂತ ಹೇಳಿ. ಅದು ಮೊದಲು ಅಂತ ಹೇಳಿದ್ರಿ, ಅವಳು ಅಂತ ಹೇಳಿ ಬರ್ದಿರುವಂತ ಪದ್ಯ ಮೊದಲು. ನಂತರ ದಿನಗಳಲ್ಲಿ ಹೇಗೆ ಮತ್ತೆ ಮುಂದುವರಿಯಿತು? ನಂತರ ದಿನಗಳಲ್ಲಿ ನಾನು ಈಗಲೂ ಅಷ್ಟೇ, ನನ್ನ ಸ್ನೇಹಿತರು ಯಾರಾದರೂ ಕೇಳಿದ್ರೆ ನಾನು ಅವ್ರಿಗೆ ಹೇಳೋದು, ನನ್ನ ಕವಿತೆಗಳು ನಾನು ಅದು ಬೇಗ ಬರೆಯುವಂಥದ್ದಲ್ಲ, ಅದು ಗಜಪ್ರಸವ, ಅದು ಅದಕ್ಕೆ 1 ವರ್ಷನೋ 6 ತಿಂಗಳೋ ಅಷ್ಟು ಟೈಮ್ ತಗೊಳ್ತೀನಿ ನಾನು. ಈಗಂತೂ ನನ್ನ ನಿರಂತರವಾಗಿ ಹಾಗೆ ಬರಿತಾ ಬಂದಿದ್ದಲ್ಲ ನಾನು. ನನ್ಗೆ ಯಾವಾಗ್ಲಾದ್ರೂ ತುಂಬಾ ಏನಾದ್ರೂ ತೊಳಲಟ ಇದ್ರೆ, ನಾನು ಬರೀಲೇಬೇಕು ಇದನ್ನ, ಅದನ್ನ ಅಕ್ಷರ ರೂಪಕ್ಕೆ ತರಲೇಬೇಕಂತ ನಂಗೆ ಅನ್ಸಿದ್ರೆ ಮಾತ್ರ ನಾನು ಇವತ್ತಿಗೂ ಕುತ್ಕೊಳ್ಳೋದಿದೆ. ಅದು ಬಿಟ್ರೆ ನಾನು ಕವನವನ್ನೇ ಬರಿಬೇಕು ಅನ್ನೋ ಕಾರಣಕ್ಕೆ ನಾನು ಯಾವತ್ತೂ ಕುತ್ಕೊಂಡಿಲ್ಲ. ಆ ವಿಷಯ ಪದೇ ಪದೇ ಕಾಡ್ಬೇಕು, ಆ ವಿಷಯ ನಾನು ಕಾಡ್ಬೇಕು, ಆ ಸಾಲುಗಳು ನಾನು ಏನಾದ್ರೂ ಮಾಡಿ ಅದನ್ನ ಅಕ್ಷರ ರೂಪಕ್ಕೆ ತರಬೇಕು ಅಂತ ಅನ್ಸಿದ್ರು ಮಾತ್ರ ನಾನು ಬರ್ದಿದ್ದಿದೆ. ಹಾಗೆ ನಾನು ತುಂಬಾ ಅದ ನಂತರದಲ್ಲಿ ಒಂದು ಸರಿಸುಮಾರು ಒಂದು 30-40 ಕವಿತೆಗಳನ್ನ ಬರ್ದಿದ್ದೆ. ಆದ್ರೆ ಯಾವತ್ತೂ ಸಹ ನಾನು ಅದನ್ನ ಪಬ್ಲಿಷ್ ಮಾಡ್ಬೇಕು ಅಂತೇಳಿ ಹೇಳಿ ಬರೆಯೋದು ಸುಮ್ಮನೆ ಇಡುವಂತದ್ದನ್ನ ಮಾಡ್ತಾ ಇರುವಂತದ್ದು. ಕೆಲವೊಂದು ಸ್ಪರ್ಧೆಗಳಿಗೆ ಕಳ್ಸಿದ್ದೀನಿ, ಕೆಲವೊಂದು ಸ್ಪರ್ಧೆಗಳು ಬಹುಮಾನಗಳು ದೊರೆತಿದೆ, ಕೆಲವೊಂದು ಸ್ಪರ್ಧೆಗಳಲ್ಲಿ ದೊರೆತಿಲ್ಲ. ಆಮೇಲೆ ದೀಪಾವಳಿ ವಿಶೇಷಾಂಕಗಳಿಗೆ ನಾನು ಕಳಿಸ್ತಾ ಇದ್ದೆ, ಅದು ನನ್ನ ಕಾಲೇಜಲ್ಲಿ ಇರುವಾಗ ಸುಧಾ ತರಂಗ ದೀಪಾವಳಿ ವಿಶೇಷಾಂಕಗಳಿಗೆ ಒಂದೊಂದು ಕವಿತೆಗಳನ್ನ ಕಳಿಸ್ತಾ ಇದ್ದೆ. ಅದು ಬಿಟ್ರೆ ನಾನು ಯಾವುದು ಹಾಗೆ ನಿರಂತರ ಸ್ಪರ್ಧೆಗಳಿಗೆ ನಾನು ಅದನ್ನ ಕೊಟ್ಟಿದ್ದಿಲ್ಲ ಕವಿತೆಗಳನ್ನ. ನಾನು ನೆನಪು ಮಾಡಿಕೊಳ್ಳೋ ಹಾಗೆ, ನಾನು ಕಾಲೇಜಿನಲ್ಲಿ ಇರುವಾಗ, ನನ್ನ ಡಿಗ್ರಿ ಕಾಲೇಜಿನಲ್ಲಿ ಇರುವಾಗಲೇ ನನಗೆ ಒಂದು ಅವಕಾಶ ಸಿಕ್ಕಿತ್ತು, ತಾಲೂಕು ಸಾಹಿತ್ಯ ಸಮ್ಮೇಳನದಲ್ಲಿ ಕವನ ವಾಚಿಸುವಂತದ್ದು, ಅದು ಒಂದು. ಆಮೇಲೆ ಕಳೆದ ವರ್ಷ ಕಾವೇರಿ ಸಾಹಿತ್ಯ ಸಮ್ಮೇಳನ ವೇದಿಕೆಯಲ್ಲಿ ಅವಕಾಶ ಸಿಕ್ಕಿತ್ತು. ಹೀಗೆ ಕೆಲವು ವೇದಿಕೆಗಳನ್ನ ಉಪಯೋಗಿಸ್ಕೊಂಡಿದ್ದೀನಿ. ಪ್ರತಿಯೊಂದಕ್ಕೂ ಹೋಗೋದಿಲ್ಲ, ಅಪರೂಪಕ್ಕೊಂದು ಬರೀತೀರಿ, ಅದು ತುಂಬಾ ಇಷ್ಟ ಆಗ್ಬೇಕು ನಿಮ್ಗೆ. ಮತ್ತೆ ಕೆಲವೊಂದು ಪತ್ರಿಕೆಗೆ ಹಾಕಿದ್ರಿ, ಅದೇ ದೀಪಾವಳಿ ಸಂಚಿಕೆ ನಂತರ ಯಾವ ಪತ್ರಿಕೆಗೂ ಕಳಿಸಿಲ್ಲ, ಆಕಾಶವಾಣಿಗೆಲ್ಲ ಕಳಿಸಿಲ್ಲ? ಇಲ್ಲ ಮೇಡಮ್, ಪ್ರಯತ್ನಿಸಿಲ್ಲ ಮಾಡಿ ಇನ್ನು ಮುಂದೆ. ಖಂಡಿತ, ಯಾಕಂದ್ರೆ ಒಳ್ಳೊಳ್ಳೆ ಕವಿತೆ ಬರೀತೇನೆ ಅಂದಾಗ ಅದನ್ನು ಇಡುವುದಕ್ಕಿಂತ ಒಂದು ಒಳ್ಳೇದಂತ ಅನಿಸಿದಾಗ ನಾನು ಬರ್ದಿದ್ದನ್ನ ನಾನು ಸ್ವಲ್ಪ ದಿನ ಕಾಯ್ದು ನನಗದು ತುಂಬಾ ಕರೆಕ್ಟ್ ಅನ್ಸಿದ್ರೆ ಮಾತ್ರ ನಾನು ಅದನ್ನ ಜನಮಾನಸಕ್ಕೆ ತರಬೇಕಂತ ಹೇಳಿ ಇಷ್ಟಪಡೋದು. ಅರ್ಜೆಂಟ್ ಮಾಡೋದಿಲ್ಲ. ತುಂಬಾ ಸಲ ಅದು ಓದಿ ಏನಾದ್ರೂ ಆಚೆ ಈಚೆ ತಪ್ಪುಗಳು ಇದ್ರೆ ಎಲ್ಲ ಸರಿ ಮಾಡುವಂತದೆಲ್ಲ ಮಾಡ್ತಾ ಇದ್ದೀರಿ. ಹೌದು, ಅದು ತುಂಬಾ ಇಷ್ಟ ಆದ್ರೆ ಈಗ ನಾನು ಅದನ್ನ ಕೊಡಬಹುದು ಎಲ್ಲಾದ್ರೂ ಸಾರ್ವಜನಿಕ ವೇದಿಕೆಗಳೇ ಅಂತ ಹೇಳಿದ್ರೆ ಮಾತ್ರ ನಾನು ಅದನ್ನ ಸಾರ್ವಜನಿಕ ವೇದಿಕೆಗಳು ವಾಚಿಸೋದಾಗ್ಲಿ ಅಥವಾ ಸಾರ್ವಜನಿಕ ವೇದಿಕೆ ಕೊಡೋದಾಗ್ಲಿ ಸಹ ನಾನು ಆ ರೀತಿ ತುಂಬಾ ಆಲೋಚನೆ ಮಾಡಿನೇ ಅದನ್ನ ಕೊಡುವಂತದ್ದು. ಈಗ ಸಹ ನೀವು ಅಂದ್ರೆ ಈಗ ಒಂದು ಬರ್ದಿದ್ದೀರಿ, ಕೆಲಸ ಹೆಚ್ಚಾಗಿರುತ್ತೆ, ಯಾರಾದ್ರೂ ಒಬ್ರು ನಮ್ಮ ಆತ್ಮೀಯರಿಗೆ ತೋರಿಸ್ಬೇಕು, ಅವರದ ಅಭಿಪ್ರಾಯ ಕೇಳ್ಬೇಕಂತ ಆ ಥರ ಯಾರಾದ್ರೂ ಇದ್ದಾರಾ?
ಆ ಥರ ನನಗೆ ಹುಡುಕಿದ್ರೆ ಕೆಲವು ಜನ ಸಿಗ್ಬೋದು ಮೇಡಮ್. ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬ ಇದ್ದಾರೆ, ಅವ್ರು ಆ್ಯಕ್ಚುಲಿ ನಾನು MS ಮಾಡುವಾಗಲೇ MCJ ಮಾಡಿದ್ದು, ಸಂತೋಷ್ ಅಂತೇಳಿ ಹೇಳ್ಬಿಟ್ಟು ಅವರು ಪುಸ್ತಕವನ್ನು ಪಬ್ಲಿಷ್ ಎಲ್ಲ ಮಾಡಿದ್ದಾರೆ. ಅವರಿಗೆ ಕವನದ ಆಸಕ್ತಿ ಇದೆ ಮತ್ತು ಅವ್ರ ಸಾಲುಗಳು ನಂಗೆ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಹಾಗೆ ಕೆಲವು ಕವಿ ಮಿತ್ರರಿದ್ದಾರೆ, ಅವರಿಗೆ ನಾನು ತೋರಿಸೋದಕ್ಕೆ ನಂಗೆ ಇಷ್ಟ ಆಗುತ್ತೆ. ನಾನು ಅವರಿಂದ ಕರೆಕ್ಟ್ ಆದಂತ ಒಂದು ಸಜೆಷನ್ ತಗೊಳ್ಬಹುದು, ಎಲ್ಲಿ ತಿದ್ದಬಹುದು, ನಾನು ಎಲ್ಲಿ ಸರಿ ಆಗ್ಬಹುದು ಅನ್ನೋಂಥದ್ದು ಕೆಲವು ಸಜೆಷನ್ ತಗೊಳ್ಬಹುದು. ಹಾಗೆ ಕೆಲವರಿಗೆ ತೋರಿಸಿದ್ರೆ ನಂಗೆ ಇಷ್ಟ ಆಗುತ್ತೆ, ಕವನ ಅವ್ರಿಗೆ ತೋರಿಸಿದ್ರೆ ಖುಷಿ ಆಗುತ್ತೆ ಅಂತ ಹೇಳಿ. ಫೇಸ್ಬುಕ್ ಮತ್ತೆ ಇಂಥ ಸೋಷಿಯಲ್ ಮೀಡಿಯಾಗಳಿಗೆ ನಾನು ತುಂಬಾ ಕಮ್ಮಿ ಅದರಲ್ಲಿ ಬರ್ದಿದ್ದು. ಎಲ್ಲೂ 2-3 ಕವನಗಳು ತುಂಬಾ ಅದೇನಾದ್ರೂ ಸಾರ್ವಜನಿಕರಿಗೆ ಸಂಬಂಧಪಟ್ಟಿದ್ರು ಮಾತ್ರ ಹಾಗೆ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿದ್ದೀನಿ. ಅದು ಇಲ್ಲ ಅಂತ ಹೇಳಿದ್ರೆ ನಾನು ಈವನ್ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಇಲ್ಲ ಪಬ್ಲಿಷ್ ಮಾಡೋದಿಲ್ಲ. ಅಂದ್ರೆ ಯಾಕೆ ಬೇಡ ಅಂತನಾ? ಸಾಮಾನ್ಯವಾಗಿ ಒಂದು ಬರಹಗಾರರಂದವರಿಗೆ ಒಂದು ಪ್ರೇರಣೆ ಬೇಕಾಗುತ್ತೆ, ಪ್ರೋತ್ಸಾಹ ಬೇಕಾಗುತ್ತೆ, ಒಂಚೂರು ಜನ ಪರಿಚಯ ಆಗ್ಲಿ ಅನ್ನೋದೊಂದು ಇರುತ್ತೆ ಪ್ರತಿಯೊಬ್ಬರಲ್ಲಿ. ನಿಮ್ಮಲ್ಲಿ ಯಾಕಿಲ್ಲ, ಬೇಡ ಅಂತ ಯಾಕೆ ಅನಿಸ್ತಿದೆ? ನಾನು ಆ ವಿಷಯದಲ್ಲಿ ಸ್ವಲ್ಪ ವಿಭಿನ್ನ ಅನ್ಸ್ಕೊಳ್ಳೋಕೆ ಶುರು ಮಾಡಿದೆ ನನ್ನನ್ನು ನಾನೇ. ಯಾಕೆ ಅಂತೇಳಿ ಹೇಳಿದ್ರೆ, ನನಗೆ ಮೊದಲು 1-2 ಕವಿತೆ ಎಲ್ಲ ಬರೆದಾಗ ನಂಗೆ ಒಳ್ಳೆ ಪ್ರೋತ್ಸಾಹನೂ ಸಿಕ್ಕಿತ್ತು. ಹಾಗೆ ಆ ಪ್ರೋತ್ಸಾಹ ನಿರಂತರವಾಗಿ ಸಾಕ್ತಾನೆ ಇತ್ತು. ಹಾಗೆ ನಾನು ಸ್ವಲ್ಪ ಕಾರ್ಯಕ್ರಮ ನಿರೂಪಣೆ, ಹೀಗೆ ಸಭಾ ಕಾರ್ಯಕ್ರಮಗಳನ್ನ ಮಾಡ್ತಾ ಇರೋದ್ರಿಂದ ಅದರಿಂದನೂ ಸಹ ಸ್ವಲ್ಪ ನಾನು ಗುರುತಿಸ್ಕೊಳ್ತಾ ಇದ್ದೆ ಸಮಾಜದಲ್ಲಿ. ಹಾಗೆ ಅದ್ರ ಜೊತೆಗೆ ನಾನು ಅದನ್ನ ಮೆಚುರಿಟಿಯ ಒಂದು ಜವಾಬ್ದಾರಿನೂ ಜಾಸ್ತಿ ಆಗ್ತಾ ಹೋಯ್ತು. ನಾನು ಏನು ಬರಿತೀನಿ ಅದು ತುಂಬಾ ಅರ್ಥಪೂರ್ಣವಾಗಿರ್ಬೇಕು ಅಂತದೊಂದು ಕಾನ್ಸಿಯಸ್ ಜಾಸ್ತಿ ಆಗ್ತಾ ಹೋಯ್ತು. ಆಗ ನನಗೆ ನನ್ನನ್ನು ನಾನೇ ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ದೂರ ಸರಿಸ್ಕೊಳ್ಳೋಕೆ ಶುರು ಮಾಡಿದೆ. ಯಾಕಂದ್ರೆ ನಾನು ಬರೆದಿರೋದಕ್ಕೆ ಪ್ರತಿಯೊಂದಕ್ಕೂ ಅರ್ಥ ಇರಬೇಕು ಅಂತೇಳಿ ಹೇಳಿ ನನಗೆ ನಾನೇ ಒಂದು ಮೀಸಲು ಬೌಂಡ್ರಿನ ಹಾಕೊಂಡೆ. ಹಾಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಅದನ್ನ ಮಾಡೋದಿಲ್ಲ. ಮನಸ್ಸು ಗೊಂದಲದ ಗೂಡಾಗೋದು ಬೇಡ, ಶಾಂತವಾಗಿರ್ಬೇಕು, ಅದರಲ್ಲಿ ನಿಮ್ಮದೇ ಕವಿತೆಗಳು ಬರಬೇಕು, ನಿಮ್ಗೆ ಅದು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ನೀವೇ ಇಷ್ಟಪಡ್ಬೇಕು. ಮೊದಲು ನಾನು ಅದನ್ನ ಸಂಪೂರ್ಣವಾಗಿ ಇಷ್ಟಪಟ್ಟು ಆ ನಂತರದಲ್ಲಿ ನಾನು ಸೋಷಿಯಲ್ ಮೀಡಿಯಾಗೆ ಅದನ್ನ ಹಾಕಬಹುದು ಅಂತ ಹೇಳಿ ಅನ್ಕೊಂಡೆ. ವಿಚಾರ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ 4 ಜನ ಮೆಚ್ಕೊಂಡು ಅದು ಸರಿನೋ ತಪ್ಪೋ, ಕೆಲವು ಸಲ ಸುಮ್ನೆ ಅದ್ರ ಸಹ ಇನ್ನೊಬ್ರಿಗೆ ಬೇಜಾರಾಗಬಾರ್ದಂತ ಹೇಳ್ತಾರೆ. ಇದು ಒಂಥರ ಚೆನ್ನಾಗಿದೆ ನಿಮ್ಮ ವಿಚಾರ. ಯಾಕಂದ್ರೆ ನೀವೇ ಇಷ್ಟಪಟ್ಟು ನಿಮ್ಮ ಕವಿತೆಯನ್ನು ನೀವೇ ಜಾಗ್ರತೆ ಮಾಡುವಂಥದ್ದು, ನಿಮ್ಮ ಬರಹವನ್ನು ನೀವೇ ಇದು ಮಾಡುವಂಥ ಚೆನ್ನಾಗಿದೆ ವಿಷಯ. ಮತ್ತು ಒಂದು ವಿಷಯ ಮೇಡಮ್, ಇದರಲ್ಲಿ ಆಕ್ಚುಲಿ ನನಗೆ ಈಗೀಗ ಅನಿಸ್ತಾ ಇರೋದು, ಕವನ ಓದುವವರಿಗಿಂತ ಬರೆಯೋರು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಅಕ್ಷರಗಳನ್ನ ನಾನು ಸರಿಯಾಗಿ ಬರವಣಿಗೆಗೆ ತರಬೇಕು ಅನ್ನುವಂಥ ಅಭಿಪ್ರಾಯಗಳಿಗಿಂತ ನಮ್ಮನ್ನು ನಾವು ರೆಕಗ್ನೈಸ್ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ಅಭಿಲಾಷೆ ಜಾಸ್ತಿ ಆಗಿದೆ. ಅದು ತಪ್ಪು ಅಂತ ಹೇಳೋದಿಲ್ಲ ನಾನು, ಅದು ಖಂಡಿತ ಒಳ್ಳೇದೇ. ಆದ್ರೆ ಆ ಅತಿರೇಕಕ್ಕೆ ಹೋದಾಗ ನಾವು ಅದನ್ನ ನಮ್ಮನ್ನು ನಾವು ನಿಯಂತ್ರಿಸ್ಕೊಳ್ಳೋಕೆ ಆಗ್ತಾ ಇಲ್ಲ, ಅಂಥದ್ದೊಂದು ಪರಿಸ್ಥಿತಿ ಬರ್ತಾ ಇದೆ. ಅದು ಏನಾಗ್ತಿದೆ ಅಂತ ಹೇಳಿದ್ರೆ, ಪ್ರತಿ ಸಾಲುಗಳು ಸಹ ಅದಕ್ಕೆ ಅದು ನಿರ್ದಿಷ್ಟ ಅವಧಿಯ ಓದಿನ ಅವಶ್ಯಕತೆ ಇದೆ. ನಾನು ಒಂದು ಸಾಲನ್ನ ಏನೋ ಬರಿತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಅದು ನಿರ್ದಿಷ್ಟ ಅವಧಿಯ ಓದಿನ ಅಗತ್ಯ ಇದೆ. ಅದ್ರ ಕಡೆ ನಮ್ಮ ಗಮನ ಕಮ್ಮಿ ಆಗ್ತಾ ಇದೆಯೇನೋ. ನಾವು ಮಾತಾಡ್ತಾ ಇದೀವಿ, ಓದಿನ ವಿಚಾರ ನಮ್ ಜೊತೆಗಿಲ್ಲ. ನಾವು ಬರಿತಾ ಇದೀವಿ, ಅದಕ್ಕೆ ತಕ್ಕದಾದಂತ ಓದು ನಮ್ ಜೊತೆಗಿಲ್ಲ. ನಾನು ಹೇಳೋದಿಷ್ಟ, ಒಂದು ಕವಿತೆಯನ್ನ ನಾನು ಬರಿತೀನಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು 8-10 ಗಂಟೆಯ ಓದು ಅದಕ್ಕೆ ಬ್ಯಾಕಪ್ ಆಗಿ ಅಥವಾ ಅದಕ್ಕೆ ಸಪೋರ್ಟ್ ಆಗಿ ಇದ್ರೆ ಆ ಕವಿತೆಗೆ ಒಂದು ಅರ್ಥ ಬರುತ್ತೆ. ಆಮೇಲೆ ನನ್ನೊಳಗೆ ಸುಮಾರು ತುಮುಲಗಳು ಶುರುವಾಗತ್ತೆ. ನಾನು ಆ ಕವನ ಬರೆದಾಗ ಇಷ್ಟು ಜನ ನನ್ನನ್ನು ರೆಕಗ್ನೈಸ್ ಮಾಡಿದ್ರು, ಈ ಕವನ ಬರೆದಾಗ ಇದನ್ನ ಯಾರು ಮಾಡಿಲ್ಲ. ಇಂಥ ಗೊಂದಲಗಳಿಗಿಂತ ನನ್ನ ಕವನ ನನಗೆ ಸ್ಫೂರ್ತಿ ಆಗಿರ್ಲಿ, ಅದು ನಂತರದಲ್ಲಿ ಅದು ಏನಾದ್ರೂ ಅಗತ್ಯ ಇದೆ ಸಾರ್ವಜನಿಕ ಅಂತ ಹೇಳಿದ್ರೆ ಮಾತ್ರ ನಾನು ಆ ಸಾರ್ವಜನಿಕ ವೇದಿಕೆಗಳ ಮುಖಾಂತರ ಅದನ್ನು ಪ್ರಸ್ತುತಪಡಿಸುವ ಅಂತೇಳಿ ಹೇಳಿ ನಿರ್ಧಾರಕ್ಕೆ ಬಂದೆ. ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಖುಷಿ ಆಯ್ತು ಸರ್, ತುಂಬ ಪ್ರಬುದ್ಧವಾದ ಮಾತುಗಳು ನಿಮ್ಮದು. ಕವಿತೆ ಬಗ್ಗೆ, ಕವನಗಳ ಬಗ್ಗೆ, ಬರವಣಿಗೆ ಬಗ್ಗೆ ತುಂಬ ಖುಷಿ ಆಗ್ತದೆ. ನಾವು ನಮ್ಮ ಮಾತುಕತೆಯನ್ನು ಮುಂದುವರಿಸುವ ಒಂದು ಚಿಕ್ಕ ವಿರಾಮದ ಬಳಿಕ. ಧನ್ಯವಾದಗಳು. ಕವಿ ಸಮಯ ಮುಂದುವರಿತಿದೆ, ಪುಟ್ಟ ವಿರಾಮದ ಬಳಿಕ. ಕವಿ ಸಮಯಕ್ಕೆ ಮತ್ತೆ ಸ್ವಾಗತ. ಮತ್ತು ಇಷ್ಟೆಲ್ಲ ಕೇಳಿದೆ, ನಿಮ್ಮ ಕವನಗಳ ಬಗ್ಗೆ, ನಿಮ್ಮ ಅಭಿರುಚಿ ಎಲ್ಲ ಗೊತ್ತಾಯ್ತು ನಮಗೆ. ಈಗ ಒಂದು ನಿಮ್ಮ ಕವನಗಳು ಹೇಗಿರ್ತವೆ ಅಂಥೇಳಿ ಕುತೂಹಲ ನನಗೂ ಇದೆ, ವೀಕ್ಷಕರಿಗೂ ಇದೆ. ದಯವಿಟ್ಟು 1-2-3 ಕವನಗಳನ್ನು ವಾಚನ ಮಾಡಿ. ಖಂಡಿತ ಮೇಡಮ್. ನನ್ನ ಅಧಿಕೃತ ಮೊದಲ ಕವಿತೆ ಅಂತ ಹೇಳಿ ಏನು ಹೇಳ್ತಾ ಇದ್ದೀನಿ, ಅವಳು. ನಿಮ್ಮ ಅವಳು, ಅದನ್ನು ನಾನು ಓದ್ಬೇಕು ಅಂದ್ಕೊಂಡಿದ್ದೀನಿ. ಸರಿ. ಮನದ ಬಾಗಿಲನ್ನು ತಟ್ಟಿ ಮನೆಗೆ ತೆರಳಲು ನನ್ನ ಮನದೆನ್ನೆ, ತಿರುಗಿದ ಮರುಕ್ಷಣ ಬೈಕಿನ ಹಿಂಬದಿ ಅಲಂಕರಿಸಿದ್ದು ಷೋಡಶ ಕನ್ಯೆ. ಕೈ ಸನ್ನೆಯ ಇಂಗಿತವನರಿತು ಉಸಿರು ತಾಕುವಷ್ಟು ಹತ್ತಿರದಲ್ಲಿ ಕುಳಿತಿದ್ದಾಳೆ. ನಮ್ಮ ಮಧ್ಯೆ ಗಾಳಿಗೂ ಎಡೆಬಿಡದೆ ವೇಗದ ಚಕ್ರದ ಉರುಳಿಗೆ ತಕ್ಕಂತೆ ಬರಸೆಳೆದಳು ನನ್ನ ಕೊರಳು. ಅಪ್ಪುಗೆಯಲಿ ಅವಳು ನೀಡಿದ ಸವಿಮುತ್ತು,
ದಿಕ್ಕನೆ ಬದಲಿಸಿತು ಅವಳ ಕಂಗಳ ಹಸಿವು. ಒಂದೇ ಸೇಬನು ಇಬ್ಬದಿಯಿಂದ ತಿಂದು ಕಚ್ಚಿ ತಿನ್ನುವಂತಿದ್ದ ನೋಟಕ್ಕೆ ವಿಘ್ನ ಮನೆಗೆ ಹೋಗೋಣ ಎಂಬವಳ ಮಾತು. ಕಚ್ಚಿ ತಿನ್ನುವಂತಿದ್ದ ನಮ್ಮ ನೋಟಕ್ಕೆ ವಿಘ್ನ ಮನೆಗೆ ಹೋಗೋಣ ಎಂಬವಳ ಮಾತು. ಮನೆಯಲ್ಲಿ ನೀರವ ಮೌನ, ನಮ್ಮಿಬ್ಬರದೇ ಧ್ಯಾನ. ತಿರುಗಿದ ಸುಸ್ತಿನಲ್ಲಿ ಗಮನವೆಲ್ಲ ಶಯನ ಕೋಣೆಯತ್ತ. ಒಂದೇ ಕಂಬಳಿಯನ್ನು ಉಂಬಳಿ ಪಡೆದು ಮಲಗಿರಲು ಆ ಹುಡುಗಿಯ ಒಂದೇ ನೆನವರಿಕೆ. ಒಂದೇ ಕಂಬಳಿಯನ್ನು ಉಂಬಳಿ ಪಡೆದು ಮಲಗಿರಲು ಆ ಹುಡುಗಿಯ ಒಂದೇ ನೆನವರಿಕೆ. ಇಂದು ನಮ್ಮೊಂದಿಗೆ ಅಮ್ಮನೂ ಇದ್ದಿದ್ದರೆ ಚೆನ್ನಾಗಿತ್ತಲ್ಲವೇ? ಇಂದು ನಮ್ಮೊಂದಿಗೆ ಅಮ್ಮನೂ ಇದ್ದಿದ್ದರೆ ಚೆನ್ನಾಗಿತ್ತಲ್ಲವೇ? ತುಂಬ ಚೆನ್ನಾಗಿದೆ ಕವಿತೆ. ಮೊದಲ ಕವಿತೆ ನಿಮ್ಮದು, ಇದರ ಬಗ್ಗೆ ಹೇಳಿ. ನಾನು ಸ್ವಲ್ಪ ಹೇಳಿದ್ರಿ, ಇನ್ನೊಂದಿಷ್ಟು ವಿಷಯಗಳು ಅದರ ಬಗ್ಗೆ. ಈಗ ಈ ಕವಿತೆಯನ್ನು ಅಷ್ಟೇ, ನಾವು ಯಾರಾದ್ರೂ ಒಬ್ರು ಹುಡುಗ ಹುಡುಗಿ ಹೋಗ್ತಾ ಇದ್ದಾರೆ, ಒಟ್ಟಿಗೆ ಹೋಗ್ತಾ ಇದ್ದಾರೆ ಅಂತೇಳಿ ಹೇಳಿದ್ರೆ ನಮ್ಮ ಕಲ್ಪನೆಗಳು ಯಾವ ರೀತಿಯಾಗಿ ತಿರುಗತ್ತೆ, ನಿಜಕ್ಕೂ ಅವ್ರ ಸಂಬಂಧಗಳು ಏನಿರಬಹುದು. ಈ ಕವನ ಕೊನೆ ಸಾಲಿನವರೆಗೂ ಗೊತ್ತಾಗೋದಿಲ್ಲ ಅವರಿಬ್ರು ಅಪ್ಪ ಮಗಳು, ಅವ್ರದ್ದು ಸಂಬಂಧಗಳು ಅಪ್ಪ ಮಗಳ ರಿಲೇಶನ್ಶಿಪ್ ಇದೆ ಅವ್ರ ಮಧ್ಯೆ ಅನ್ನುವಂಥದ್ದು. ಹಾಗೆ ನನಗೆ ಆಲೋಚನೆ ಮಾಡ್ತಾ 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 ಈ ಕವನ ಸಾಲುಗಳು ಹೊಳೆದಿದ್ದು. ನಾವು ಪ್ರತಿ ಸಾರಿನೂ ಮಾತಾಡುವಾಗ ಎಷ್ಟು ಜಾಗೃತಿ ಆಗಿರ್ಬೇಕು, ಯಾರ್ದಾದ್ರೂ ಸಂಬಂಧಗಳ ಕುರಿತು ಮಾತಾಡುವಾಗ ಎಷ್ಟು ಜಾಗೃತಿ ಆಗಿರ್ಬೇಕು. ನಾವು ನಮ್ಮ ಮನಸ್ಸಿಗೆ ತೋಚದಾಗೆ ಮಾತಾಡಿದ್ರೆ ಯಾರಿಗಾದ್ರೂ ಎಷ್ಟು ನೋವಾಗ್ಬೋದು ಅಂತ ಒಂದು ಪ್ರಸಂಗ ನನಗೆ ಎದುರಾದಾಗ ನನ್ಗೆ ಈ ಕವನದ ಸಾಲುಗಳು ಮೂಡಿ ಬಂದಿದ್ದು. ನಾನು ಅದಕ್ಕೋಸ್ಕರ ಅದನ್ನು ತುಂಬಾ ಇವತ್ತಿಗೂ ಇಷ್ಟಪಟ್ಟು ಈ ಕವನ ನಿಜ ತುಂಬಾ ಚೆನ್ನಾಗಿದೆ ಆ ಕವಿತೆ, ತುಂಬಾ ಚೆನ್ನಾಗೈತೆ, ಇಷ್ಟ ಆಯ್ತದು. ನಾನು ಅದಕ್ಕೆ ಯಾರಾದ್ರೂ ಕವಿತೆ ಬಗ್ಗೆ ಏನಾದ್ರು ಕೇಳಿದ್ರೆ ನಂಗೆ ಥಾಮಸ್ ಗ್ರೇ ಅವರ ಒಂದು ಇಂಗ್ಲಿಷ್ ಕವಿತೆನ GS ಶಿವರುದ್ರಪ್ಪ ಅವರು ಅನುವಾದಿಸಿರೋದು ಲೈನ್ಗಳಿದೆ. ನಾನೇಕೆ ಬರೆಯುತ್ತೇನೆ ಅಂತ ಹೇಳಿ ಮೋಸ್ಟ್ಲಿ ಕೇಳಿರ್ಬೋದು. ನಾನು ಬರೆಯುತ್ತೇನೆ ಖುಷಿಗೆ, ನೋವಿಗೆ, ರೊಚ್ಚಿಗೆ ಮತ್ತು ಹುಚ್ಚಿಗೆ, ನನ್ನೊಳಗಿನ ಆನಂದಿಸಲಾರದ ಕಿಚ್ಚಿಗೆ. ನಂಗೆ ಆ ಸಾಲುಗಳು ಯಾವತ್ತಿಗೂ ಹಾಗೆ ನೆನಪಾಗ್ತಾ ಇರುತ್ತೆ. ನಾನು ಯಾರಿಗೋಸ್ಕರ ಬೇರೆಯವ್ರಿಗೋಸ್ಕರ ಬರಿತಾ ಇಲ್ಲ, ನನಗೆ ಬರಿಬೇಕನ್ನುವಂತ ಸಂವೇದನೆ ಜಾಸ್ತಿ ಇದೆ, ನನಗೆ ಬರಿಬೇಕನ್ನುವಂತ ಹುಚ್ಚು ಜಾಸ್ತಿ ಇದೆ, ಅದಕ್ಕೋಸ್ಕರ ನಾನು ಬರಿತಾ ಇದ್ದೀನಿ ಅನ್ನುವಂಥ ಸಾಲುಗಳು ನನ್ಗೆ ಇವಾಗ್ಲೂ ತುಂಬಾ ನೆನಪಾಗತ್ತೆ. ನಾನು ಅದನ್ನ ಯಾವತ್ತೂ ಸಹ ಯಾರಾದ್ರೂ ಕವಿ ಅಂತ ಹೇಳಿ ಬಂದ್ರೆ ನಾನು ಅವ್ರ ಜೊತೆಗೆ ಇದನ್ನ ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿರೋ GSS ಅವರ ಸಾಲುಗಳು. ತುಂಬಾ ಚೆನ್ನಾಗಿದೆ, ಅದು ಕೇಳ್ತಾ ಇರೋ ಅನ್ಸುತ್ತೆ, ಎಷ್ಟು ಸಲ ಕೇಳಿದ್ರೆ ಬೇಜಾರಾಗೋದಿಲ್ಲ ಸಾಲುಗಳು. ಮುಂದಿನ ಕವಿತೆ ಓದಿ. ಈ ಕವಿತೆ ವಿಷಯ ಇದು ಯಾಕೆ ಅಂತ ಹೇಳಿ ನಾನು ಕವಿತೆ ಓದಿದ ಮೇಲೆ ಹೇಳ್ತೀನಿ. ಇದಕ್ಕೂ ಸಹ ಒಂದು ಪ್ರಸಂಗವಿದೆ. ಅಯ್ಯ ವಿದೇಶಿಗನಿ, ತಬ್ಬಿಬ್ಬಾಗಿ ನೋಡದಿರು ನಮ್ಮೂರ ಕಂಡು, ಅದಿರುವ ಬಗೆ ಹಾಗೆ. ಸಾವನ್ನೇ ಜೊತೆಯಾಗಿಸಿ ಹುಟ್ಟಿದ ಮಕ್ಕಳು, ನೆತ್ತರು ಹರಿಸಲೆಂದೇ ಬೆಳೆದ ಯುವಕರು. ಸಾವನ್ನೇ ಜೊತೆಯಾಗಿಸಿ ಹುಟ್ಟಿದ ಮಕ್ಕಳು, ನೆತ್ತರು ಹರಿಸಲೆಂದೇ ಬೆಳೆದ ಯುವಕರು. ಕಲಿಸಲೆಂದೇ ಕಲಿತವರು, ಕಲಿಯಲೆಂದೇ ಕದ್ದವರು. ಯಾರನ್ನೂ ಸುಡುತ್ತಿಲ್ಲ ಪಶ್ಚಾತ್ತಾಪದ ಬೆಂಕಿ, ತನ್ನಷ್ಟಕ್ಕೆ ನೀರಿನೊಂದಿಗೆ ಪ್ರೇಮವಾಗಿ ತಣ್ಣಗಾಗಿದೆ. ಒಂದು ರಾಜ್ಯ ಹಲವು ಜಗತ್ತು, ಘೋಷವಾಕ್ಯಕ್ಕೆ ಮರುಳಾದಯ. ನಿಜಕ್ಕೂ ವಂಚಿಸಿಲ್ಲ ನಮ್ಮ ಸರ್ಕಾರ, ಹಲವಲ್ಲದಿದ್ದರೂ ಕೆಲವು ಜಗತ್ತಿದೆ. ಉಳ್ಳವರ, ಕೊಳ್ಳುವವರ, ಕದಿಯುವವರ ಜಗತ್ತಿನೊಂದಿಗೆ ಬಡವ ನಿರ್ಗತಿಕರ ಜಗತ್ತಿನ ಉಚಿತ ದರ್ಶನ ನಿನಗಿದೆ. ಪ್ರವಾಸದ ಹುಮ್ಮಸ್ಸು ಜನರ ನೋವಿನಲ್ಲಿ ಗೌನವಾಗಿದೆಯಾ? ಆದಾಗಿಯೂ ನಿನ್ನಿಂದ ಉಪಕಾರವಾಗಬೇಕಿದೆ. ರಸ್ತೆಯ ಕಿರುಕುಳ, ರೈಲಿನ ಮನಸ್ತಾಪ ಮರೆತು ಹಾಡಿ ಹೊಗಳಬೇಕಿದೆ ನನ್ನ ದೇಶವನ್ನು ನಿನ್ನೂರಲ್ಲಿ. ಕಟ್ಟಿಕೊಡಬೇಕಿದೆ ಬೆಲ್ಲೂರು ಬೆಳಗೋಳಗಳ ವೈಭವವನ್ನು. ನೀವಿಲ್ಲದ ಪ್ರವಾಸಿ ತಾಣಗಳ ಕಲ್ಪಿಸಿಕೊಳ್ಳಲಾರೆ. ಮತ್ತೆ ಮರಳಿ ಬಾ ಯಾತ್ರಿಕನೇ ಎಲ್ಲವನ್ನೂ ಮರೆತು, ಮತ್ತೆ ಮರಳಿ ಬಾ ಯಾತ್ರಿಕನೇ ಎಲ್ಲವನ್ನೂ ಮರೆತು. ಚೆನ್ನಾಗಿದೆ ಸರ್, ಧನ್ಯವಾದಗಳು. ಅದು ಚೆನ್ನಾಗಿತ್ತು, ಈ ಕವಿತೆನೂ ಚೆನ್ನಾಗಿತ್ತು. ಇದರ ಬಗ್ಗೆ ಹೇಳಿ ಈಗ ನಮಗೆ. ನಾನು ಕಾಲೇಜಿನಲ್ಲಿರುವಾಗ ಒಂದು ಸಾರಿ ಮಂಗಳೂರಿಂದ ಮಡ್ಗಾವಿಗೆ ಹೋಗ್ತಾ ಇದ್ದೆ. ಮಂಗಳೂರಿಂದ ಮಡ್ಗಾವಿಗೆ ಹೋಗುವಾಗ ಹತ್ತಿರ ಗೋಕರ್ಣದ ಹತ್ರ ಫಾರಿನ್ ಟೂರಿಸ್ಟರ್ ಒಬ್ರು ಹತ್ಕೊಂಡಿದ್ರು. ಅವರಿಗೆ ಸೀಟ್ ಸಿಕ್ಕಿರ್ಲಿಲ್ಲ, ಸರಿಯಾಗಿ ಸೀಟು ಸಹ ಸಿಕ್ಕಿರ್ಲಿಲ್ಲ. ಅವ್ರದ್ದು ಪಿಕ್ ಪಾಕೆಟ್ ಸಹ ಆಗ್ಬಿಟ್ಟಿತ್ತು, ಟ್ರೈನಲ್ಲಿ ಪಿಕ್ ಪಾಕೆಟ್ ಸಹ ಆಗ್ಬಿಟ್ಟಿತ್ತು. ಹಾಗಾಗಿ ಅವರಿಗೆ ಟ್ರೈನಿಗೆ ಸರಿಯಾದ ಸೀಟು ಸಿಕ್ಕಿಲ್ಲ. ಅವರು ಟ್ರೈನ್ನ ಬಾಗಿಲಲ್ಲಿ ಕುತ್ಕೊಂಡಿದ್ರು. ನಾನು ಹೀಗೆ ಮಾತಾಡಿಸಿದೆ, ಅವರು ಪರಿಚಯ ಮಾಡ್ಕೊಂಡ್ರು, ನಾನು ಇಟಲಿ ಹಾಗೆ ಅಂತೆಲ್ಲ ಹೇಳಿದ್ರು ಅವರು.
ಅದೆಲ್ಲ ಹೇಳಿದ್ಮೇಲೆ ಅವ್ರೇನು ತುಂಬಾ ಕೆಟ್ಟ ಅಭಿಪ್ರಾಯ ಏನು ಹೇಳಿಲ್ಲ, ಇಲ್ಲಿ ನಂಗೆ ಹೀಗಾಯ್ತು ಅನ್ನೋದ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಏನು ಹೇಳಿಲ್ಲ. ಆದ್ರೆ ನನಗೆ ಅನ್ಸಿರೋದು, ನಾನು ಎಲ್ಲಾದ್ರೂ ಬೇರೆ ದೇಶಕ್ಕೆ ಹೋದಾಗ ನನಗೆ ಹೀಗಾಗಿದ್ರೆ ನನಗೆ ಹೇಗೆ ಅನಿಸ್ತಾ ಇತ್ತು, ಇಷ್ಟು ತೊಂದರೆಗಳು ನನಗೆ ಏನಾದ್ರು ಆಗಿದ್ರೆ ನನಗೆ ಹೇಗೆ ಅನಿಸ್ತಾ ಇತ್ತು ಅಂತೇಳಿ ಹೇಳಿ. ಹಾಗಾಗಿ ನಾನು ಒಂದ್ 2 ಸಾಲುಗಳನ್ನ ಅಲ್ಲಿ ಬರ್ದೆ. ಅದು ಹಾಗೆ ಹಾಗೆ ಮುಂದುವರ್ಸ್ಕೊಂಡು ಅದನ್ನ ಆ ಕವಿತೆನ ಮುಗಿಸಿದೆ. ನಾನು ಮನೆ ತಲುಪೋದ್ರೊಳಗೆ ಆ ಕವಿತೆನ ಮುಗಿಸಿದೆ. ಈಗಲೂ ನಂಗೆ ಅವ್ರ ನೆನಪಾಗತ್ತೆ, ಈ ಕವಿತೆನ ಓದಿದ್ರೆ ಅವ್ರ ನೆನಪಾಗತ್ತೆ. ಹಾಗೆ ಒಂದೊಂದು ಸನ್ನಿವೇಶಗಳಿದೆ ಸನ್ನಿವೇಶಗಳು, ನಿಜ, ಕರೆಕ್ಟ್. ಅದು ಅಲ್ಲಿಗೆ ಮರ್ತು ಬಿಟ್ಟಿಲ್ಲ ನೋಡಿ, ಇಲ್ಲಿವರೆಗೂ ಉಳಿಯಿತು. ಹೌದು, ಯಾಕಂದ್ರೆ ಅವರ ಪರಿಸ್ಥಿತಿಗಳು, ಹೌದು, ಅದನ್ನು ನೀವು ಗಮನಿಸಿರುವಂತದ್ದು. ಹೌದು. ಆದ್ರೆ ಅವ್ರು ಹೇಳಲಿಲ್ಲ ಜಾಸ್ತಿ ಅದ್ರ ಬಗ್ಗೆ ಹೇಳಿಲ್ಲ. ಆದ್ರೆ ನಂಗೆ ನನ್ನ ಮನಸ್ಸಲ್ಲೇ ಒಂದು ಕೋರಿಕೆ ಇತ್ತು, ನೀವು ಯಾವತ್ತೂ ಹೇಳ್ಬೇಡಿ ಹೀಗೆ ನಮ್ಮ ದೇಶ ಹೀಗೆ ಅಂತ ಹೇಳಿ, ಎಲ್ಲೂ ಹೇಳ್ಬೇಡಿ ಅನ್ನೋಂಥದ್ದು. ಅದು ಕವನ ರೂಪಕ್ಕೆ ತಂದು ಅದನ್ನ ಅಕ್ಷರಗಳ ರೂಪಕ್ಕೆ ಕೊಟ್ಟಿದ್ದಷ್ಟೇ. ಆಯ್ತು ಸರ್, ಮುಂದಿನ ಕವಿತೆ. ಇದೊಂದು ಮೌನ ಸ್ಫೂರ್ತಿ. ಕವಿತೆ ಬರೆಯಲು ಸ್ಫೂರ್ತಿ ಬೇಕೆ, ನನ್ನೆದೆಯ ಒಳಗೂ ಒಂದು ಕವಿತೆ ಮೊಳೆಯಲಿ ಎಂಬ ಹೆಬ್ಬಯಕೆ. ಕಾವ್ಯದ ಬೆಳೆಗೆ ಬೇಕಂತೆ ಸ್ಫೂರ್ತಿಯ ಗೊಬ್ಬರ, ಇದು ದಕ್ಕುವುದಾದರೂ ಎಲ್ಲಿ. ಹೊನ್ನ ಬೆಳಕು ಹರಿಸಿದ ಮೂಡಣ ಸೂರ್ಯನ ಧ್ಯಾನಿಸಿದೆ, ಅಸ್ತಮದ ರವಿ ಕಿರಣವ ಅವಲೋಕಿಸಿದೆ. ತಂಗಾಳಿ ತಾ ನೀಡಿದ ಸಿಹಿ ಮುತ್ತಿನಲ್ಲಿ, ಮರಗಳ ಕಂಪಿನಲ್ಲಿ, ಹಕ್ಕಿಗಳ ಇಂಚರದಲ್ಲಿ, ಬೆಳದಿಂಗಳ ಬೆಳಕಿನಲ್ಲಿ ಅರಿಸಿದೆ ಈ ಸ್ಫೂರ್ತಿಯ, ಇದು ದಕ್ಕುವುದಾದರೂ ಎಲ್ಲಿ. ಅರಿಯದೆ ಅಲ್ಪಮತಿಯಾಗಿ ಯಾಚಿಸಿದೆ, ಅನ್ಯರನ್ನು ಪ್ರೀತಿಸಬೇಕಂತೆ, ಸಂವೇದನೆ ಅತ್ಯಗತ್ಯವಂತೆ. ನನ್ನವಳ ಅಂತರ್ಧನಿಯನ್ನು ಮೀಟಿ ಕವನ ಉಕ್ಕುವುದಂತೆ, ಅಕ್ಷರಕ್ಕೆ ಅಕ್ಕರೆಯ ಜೋಡಿಯಂತೆ. ಸ್ಫೂರ್ತಿಯಂತೂ ಬೇಕು, ಇದು ದಕ್ಕುವುದಾದರೂ ಎಲ್ಲಿ. ಬಲ್ಲವರ ಒಂದು ಸೊಲ್ಲು ಕವನವಾದಿತಂತೆ, ಇಲ್ಲದವರ ಚೀತ್ಕಾರ, ಇದ್ದವರ ಅಹಂಕಾರ ಕವನದ ವಸ್ತು ಆಗುವುದಂತೆ. ಶಬ್ದಗಳ ಆಡಂಬರದ ಚೌಕಟ್ಟಿಗೆ ಕವನ ಮೀಸಲಾದೀತೆ, ಅಥವಾ ಮಾತಿಗೆ ಬರದ ನನ್ನ ಮೌನ ದನಿಯು ಕವನವಾದೀತೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇದ್ರ ಬಗ್ಗೆ ಸಹ ಹೇಳಿ. ಇದು ಸಹ ಹಾಗೆ ನನಗೆ ಒಂದು ಹೇಳುವಾಗ ಫುಲ್ ಮೈ ಮರ್ತು ಬಿಟ್ಟು ತುಂಬಾ ಚೆನ್ನಾಗಿತ್ತು. ಧನ್ಯವಾದಗಳು ಮೇಡಮ್. ನನಗೆ ಒಂದು ಸ್ಪರ್ಧೆ ಇತ್ತು. ಹೀಗೆ ನನಗೆ ಹೇಳ್ತಾ ಇದ್ರು, ನೀವೊಂದು ಕವನ ಬರೆದು ಕೊಡಿ ಅಂತೇಳಿ ಹೇಳಿ. ಸರಿ ಅಂತೇಳಿ ಹೇಳಿದೆ. ನಾನು ಕವನ ಬರೆಯೋದಕ್ಕೆ ಕೂತ್ಕೊಂಡೆ. ನನಗಂತೂ ಕವನ ಬರ್ತಾ ಇರಲಿಲ್ಲ, ಯಾಕಂದ್ರೆ ಅವರೇ ಅವ್ರದ್ದಾದೊಂದು ವಿಷಯ ಕೊಟ್ಟಿದ್ರು. ನಾನು ಬರ್ದೆ ಕವನನ. ಬರೆದ ಮೇಲೆ ನಂಗೆ ಅನ್ಸೋಕ್ ಶುರು ಆಯ್ತು, ನಾನು ಇಲ್ಲ, ಇದು ಕವನನೇ ಅಲ್ಲ, ನಾನು ಇದನ್ನ ಅಕ್ಷರಗಳನ್ನೆಲ್ಲ ಜೋಡಿಸಿ ಪ್ರಾಸನೆಲ್ಲ ಮಾಡ್ಬಿಟ್ಟಿದ್ದೀನಿ, ಇದನ್ನೇ ಕವನ ಅಂತೇಳಿ ಹೇಳಿ ನಾನು ಕೊಡ್ತಾ ಇದ್ದೀನಿ, ಇದು ನಿಜಕ್ಕೂ ಕವನ ಅಲ್ಲ ಅಂತೇಳಿ ಹೇಳಿ ನಾನು ಸ್ಪರ್ಧೆಗೇನೋ ಆ ಕವನನ ಕಳಿಸ್ದೆ. ಆಮೇಲೆ ನಂಗೆ ಅದ್ರ ಜೊತೆಗೆ ಬಳುವಳಿಯಾಗಿ ಈ ಕವನ ಹೊಳೆದಿದ್ದು. ಸ್ಫೂರ್ತಿ ಅಂತೇಳಿ ಹೇಳಿದ್ರೆ ನಂಗೆ ಅದು ಎಲ್ಲಿ ಸಿಗತ್ತೆ. ನಾನು ಎಲ್ಲಾ ಸಮಯದಲ್ಲೂ ಕವನವನ್ನ ಬರಿಬೇಕಂತ ಕುತ್ಕೊಂಡ್ರೆ ನಂಗೆ ಬರೆಯೋಕೆ ಸಾಧ್ಯ ಇದೆಯಾ, ಅಥವಾ ಕವನಗಳು ಅದರಿಂದಾಗಿ ಅದು ಹುಟ್ಕೊಳ್ಬೇಕಾ? ನಾನು ಯಾವತ್ತೂ ಅದನ್ನೇ ಹೇಳೋದು, ಕತೆ ರಚನೆ ಆಗ್ಬಹುದು, ಆದ್ರೆ ಕವನ ರಚನೆ ಆಗೋದಿಲ್ಲ. ಅದು ಯಾವತ್ತಿದ್ರೂ ಉತ್ಪತ್ತಿನೇ. ಅದು ನಿಮ್ಮೊಳಗೆ ಸಂವೇದನೆ ಹುಟ್ಕೊಂಡ್ರೆ ಮಾತ್ರ ನಿಮ್ಗೆ ಕವನದ ಸಾಲುಗಳನ್ನ ಕೊಡಬಹುದು. ಇಲ್ಲ ಅಂತೇಳಿ ಹೇಳಿದ್ರೆ ನಿಮ್ಗೆ ಕವನಗಳು ಅಕ್ಷರದ ಆಡಂಬರ ಅನ್ಸ್ಬಿಡತ್ತೆ ಹೊರತು ಅದು ನಿಮ್ಗೆ ನಿಜವಾಗ್ಲೂ ಅದು ಒಂದು ನ್ಯಾಚುರಲ್ ಆಗಿರುವಂತ ಒಂದು ಕವನದ ರೀತಿ ಬರೋದಿಲ್ಲ ಅನ್ಸೋದು ನಂಗೆ. ಹಾಗಾಗಿ ಗೊತ್ತಿಲ್ಲದೆ ಹುಟ್ಟುವಂತ ಕವನ ನಾವು ಹೇಳ್ತೀವಿ, ಅದು ಬರೆಯುವಾಗ ಸಹ ಅನ್ಸುತ್ತೆ ಈ ಪದಗಳೆಲ್ಲ ಎಲ್ಲಿಂದ ಬಂದು, ಯಾರು ಹೇಳ್ತಿದ್ದಾರೆ, ಅದು ಬರೆಯುವಾಗ ನೋಡಿ ಬರುವಂತದ್ದು, ಹುಟ್ಟುವಂತದಂದ್ರೆ ಅದೇ ಅಲ್ವಾ. ನಾವೀಗ ನೀವು ಹೇಳಿದಾಗ ರಚನೆ ಮಾಡ್ಬೇಕಂದ್ರೆ ಹುಡುಕ್ಬೇಕಾಗತ್ತೆ ಪದಗಳು, ಅದು ಹುಟ್ಟಿದಾಗ ಅದರಷ್ಟಕ್ಕೆ ನಾವು ಬರ್ಕೊಂಡು ಹೋಗ್ತೀವಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು ಅದರ ಬಗ್ಗೆ ನಿಜವಾಗಿ. ಮತ್ತೆ ಈಗ ಕವಿತೆಗಳು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು, 3 ಕವಿತೆಗಳು, ಮತ್ತೆ ವಾಚನ ಸಹ ತುಂಬಾ ಚೆನ್ನಾಗಿ ಮಾಡಿದ್ದೀರಿ. ಈಗ ಕವಿತೆಗಳು ಬಿಟ್ಟು ಬೇರೆ ಏನೆಲ್ಲ ಬರೀತಿದ್ದೀರಿ? ಕತೆ? ನಾನು ಒಂದು ಕಥೆಯನ್ನು ಬರ್ತಿದ್ದೆ, ಒಂದೇ ಕಥೆಯನ್ನು ಬರೆದಿದ್ದು. ಹೌದು, ಒಂದೇ ಕಥೆಯನ್ನು ಬರೆದಿದ್ದು. ಆ ಕತೆ ನನಗೆ ಸಮಾರೋಪದವರೆಗೆ ಒಳ್ಳೆ ರೀತಿಯಲ್ಲಿ ಆ ಕಥೆಯನ್ನು ನಾನು ಬೆಳೆಸ್ಕೊಂಡು ಹೋದೆ. ಆದ್ರೂ ಆ ಕಥಾ ವಸ್ತು ನನಗೆ ಇವತ್ತಿಗೆ ನಾನು ಓದಿದ್ರೆ, ನಾನು 10-12 ವರ್ಷದ ಹಿಂದೆ ಬರೆದಿರೋ ಕತೆ ಅದು, ಇವತ್ತಿಗೆ ನಾನು ಓದಿದ್ರೆ ನಂಗೆ ಅದು ಅಷ್ಟು ಸತ್ವ ಇದೆ ಆ ಕಥೆಯಲ್ಲಿ ಅಂತೇಳಿ ನನಗೆ ಅನ್ನಿಸ್ತಾ ಇಲ್ಲ. ನಾನು ಅದು ಬಹುಶಃ ನಾನು ಅವಲೋಕಿಸ್ಕೊಳ್ತಿರೋ ರೀತಿನ ಸರಿ ಇರ್ಲಿಕ್ಕಿಲ್ಲ, ಆದ್ರೆ ನನಗೆ ಅದು ಸಾರ್ವಜನಿಕರು ವಸ್ತು ಆಗಬೇಕಂತೇಳಿ ಹೇಳಿದ್ರೆ ಅದ್ರೊಳಗೆ ಅಂಥದ್ದೊಂದು ಅಂತಸತ್ವ ಇದ್ರೆ ಮಾತ್ರ ಅದು ಅಲ್ಲಿ ನಿಂತ್ಕೊಳ್ಬೇಕು. ಇಲ್ಲ ಅಂತೇಳಿ ಹೇಳಿದ್ರೆ ನಾನು ಬರಿತಾ ಇದ್ದೀನಿ ಅನ್ನೋ ಕಾರಣಕ್ಕೆ ನಾನು ಅದನ್ನ ಯಾರಿಗೋ ಓದಿ ಅಂತೇಳಿ ಹೇಳ್ಬಾರ್ದು ಅನ್ನೋಂಥ ಒಂದು ಭಾವನೆ ಇದೆ. ಹಾಗಾಗಿ ಕಥೆಯನ್ನು ಬರ್ದಿದ್ದೀನಿ. ಅದು ಬಿಟ್ರೆ ನಾನು ಸುಮಾರು ಪ್ರಬಂಧಗಳನ್ನ ಬರಿತಾ ಇದ್ದೀನಿ. ಪ್ರಬಂಧಗಳನ್ನ ಬರೆಯೋದು ನಾನು ಯಾವುದೋ ಸೆಕೆಂಡರಿ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿ ರಿಸರ್ಚ್ ಬೇಸ್ಡ್ ನಾನು ಪ್ರಬಂಧಗಳನ್ನ ಬರೆದಿರೋದು. ಅದಕ್ಕೆ ನಂಗೆ ಸುಮಾರು ಬಹುಮಾನಗಳು ಸಹ ದೊರೆತಿದೆ. ಅದು ನನ್ನ ರಚನೆಗಳಲ್ಲ, ನಾನು ರಿಸರ್ಚ್ ಮಾಡಿ ತಗೊಂಡಂತ ಒಂದು ನನ್ನ ಸಂಶೋಧನೆಯಿಂದ ತಗೊಂಡಂತ ಒಂದು ಇನ್ಫಾರ್ಮೇಶನ್ಗಳು. ಹಾಗಾಗಿ ನನ್ನ ಸ್ವಂತಕ್ಕೆ ನಾನು ಬರೆಯುವಾಗ ತುಂಬಾ ಆಲೋಚನೆ ಮಾಡಿ ಆ ವಿಷಯಗಳನ್ನ ಬರಿತಾ ಇದ್ದೀನಿ ಮೇಡಮ್.
ಹಾಗಾದ್ರೆ ನೋಡ್ಲಿಕ್ಕೆ ಹೋದ್ರೆ ನೀವು ಪ್ರಬಂಧ ಬರೆಯುವುದು ಹೆಚ್ಚಾಗಿ ಕವನಗಳು ಬರೆಯುವಂಥದ್ದು, ಹೌದು ಕಥೆಗಳನ್ನು ಬೇಡ ಅಂತೇಳಿ ಹೌದು ಬಿಟ್ಟಿದ್ದೀರಿ. ಬಿಟ್ಟಿದ್ದೀನಿ ಮೇಡಮ್. ಹಾ, ಈಗ ಹೀಗೆ ಒಂದು ಕವಿಯಾಗಿದ್ದೀರಿ, ಗುರುತಿಸ್ಕೊಂಡಿದ್ದೀರಿ, ಹೊರಗಡೆ ಹೀಗೆ ಸನ್ಮಾನಗಳು ಗೌರವಿಸುವಂಥದ್ದು ಅಂಥದ್ದೇನಾದರೂ? ನನಗೆ ಸುಮಾರು ಸಲ ಸಿಕ್ಕಿದೆ ಹೀಗೆ ಕವಿ ಅಂತೇಳಿ ಹೇಳಿ ಕರೆಸ್ಕೊಳ್ಳಾಗ. ಆದ್ರೆ ನನ್ನನ್ನು ನಾನು ಇವತ್ತಿನ ತನಕ ನಾನು ಯಾರಿಗೂ ಪರಿಚಯಿಸ್ಕೊಂಡವನಲ್ಲ, ನಾನು ಕವಿ, ನಾನು ಈ ತರ ಕವಿತೆಗಳನ್ನ ಬರಿತಾ ಇದ್ದೀನಿ ಅಂತ ಹೇಳಿ. ಆದ್ರೂ ಪರಿಚಯ ಆಗಿದ್ದೀರಿ? ಅದು ಪರಿಚಯ ಆಗಿದೆ. ಕೆಲವೊಂದ್ಸರಿ ಸ್ಪರ್ಧೆಗೆ ಹೋಗುವಾಗ ಎಲ್ಲಾದ್ರೂ ನೋಡಿದ್ರೆ, ಈ ತರ ವಾಚನ ಸ್ಪರ್ಧೆಗಳೆಲ್ಲ ಇದ್ದಾಗ ಎಲ್ಲಾದ್ರೂ ನೋಡಿದ್ರೆ, ಹಾಗೆ ನನಗೆ ಸ್ವಲ್ಪ ಸ್ನೇಹ ಬಳಗ ಸಿಕ್ಕಿದೆ. ಅದರಿಂದ ನನಗೆ ಕೆಲವು ಅಭಿಮಾನದ ಪತ್ರಗಳು, ಕೆಲವು ಸನ್ಮಾನಗಳು ಎಲ್ಲ ಬಂದಿದೆ. ಆದ್ರೆ ಅದು ಯಾವುದೂ ಸಹ ನನಗೆ ಭಾರವನ್ನ ಮಾಡಿಲ್ಲ. ನಾನು ಪ್ರತಿ ಸಲ ನನ್ನನ್ನು ನಾನು ಅವಲೋಕಿಸ್ಕೊಂಡು ನನ್ನ ಜವಾಬ್ದಾರಿನ ಮತ್ತೆ ಎತ್ತರಕ್ಕೆ ತೆಗೆದುಕೊಂಡು ನಿಲ್ಲಿಸ್ಕೊಳ್ತೀನಿ. ಹಾಗಾಗಿ ನನಗೆ ಯಾವುದು ಅದೊಂದು ಭಾರ ಅನ್ಸಿಲ್ಲ ನನಗೆ ಸಿಕ್ಕಿರೋ ಸನ್ಮಾನಗಳು. ಅದೊಂದು ನನಗೆ ಒಂದು ಉತ್ತಮ ರೀತಿಯಲ್ಲಿ ಪ್ರೇರಣೆಯನ್ನು ಕೊಟ್ಟಿದೆ. ಹೌದು, ಇನ್ನು ಜವಾಬ್ದಾರಿಯುತವಾಗಿ ನಾನು ಬರೆಯೋದಕ್ಕೆ ಪ್ರೇರಣೆಯನ್ನು ಕೊಟ್ಟಿದೆ ಅದು. ಈಗ ಓದುವ ಹವ್ಯಾಸ ಹೇಗಿದೆ? ಓದ್ತಾ ಇದ್ದೀರಾ? ಅವಾಗೆಲ್ಲ ತುಂಬಾ ಶಾಲಾ ಕಾಲೇಜುಗಳಿಂದ ಆಯ್ತು, ಅಷ್ಟೆಲ್ಲ ಡಿಗ್ರಿಲಿ ಪಡೆಯುವಾಗ ಓದುದಾಯ್ತು, ಅದು ಬಿಟ್ಟು ಬೇರೆ ಕೃತಿಗಳು? ನಾನು ಆ ಓದಿನಲ್ಲೂ ನಂಗೆ ಸಮತೋಲನ ಇದೆ. ಇವತ್ತಿಗೂ ನಂಗೆ ಸಂತೃಪ್ತಿ ಇಲ್ಲ. ನಾನು ಓದುವ ಮಟ್ಟ ನನಗೆ ಇವತ್ತಿಗೂ ಸಂತೃಪ್ತಿ ಇಲ್ಲ. ಆದ್ರೆ ನನಗೆ ಆ ಓದಿನಲ್ಲಿ ಸಮತೋಲನ ಇದೆ. ನಂಗೆ ತುಂಬಾ ಕಾಡುವ ಪುಸ್ತಕಗಳನ್ನ ನಾನು ಬಿಡದೆ ಓದ್ತೀನಿ. ಅದು ಮುಗಿಸಿದ ಮೇಲೆ ನಾನು ಮತ್ತೆ ಸ್ವಲ್ಪ ಬಿಟ್ಟು ಬಿಡ್ತೀನಿ. ಹಾಗೆ ಯು ಆರ್ ಅನಂತಮೂರ್ತಿ ಅವರ ಸಂಸ್ಕಾರ, ಎಸ್.ಎಲ್. ಭೈರಪ್ಪ ಅವರ ಹೆಚ್ಚು ಪುಸ್ತಕಗಳನ್ನ ಓದಿದ್ದೀನಿ. ಎಂಡುಮೂರಿ ವೀರೇಂದ್ರನಾಥ್ ಅವರದ್ದು ನಿರ್ವಹಣೆ ಕುರಿತಾದಂಥ ಪುಸ್ತಕಗಳು, ಆಮೇಲೆ ರವಿ ಬೆಳಗೆರೆ ಅವರದ್ದು ಹೆಚ್ಚು ಟ್ರಾನ್ಸ್ಲೇಷನ್ ಪುಸ್ತಕಗಳು. ಆದ್ರೆ ನನಗೆ ಎಲ್ಲದಕ್ಕಿಂತ ಅಚ್ಚುಮೆಚ್ಚು ಅಂತ ಹೇಳಿದ್ರೆ ಆತ್ಮಕಥೆಗಳನ್ನ ಓದುವುದು. ನನಗೆ ಆತ್ಮಕಥೆ ಯಾಕೆ ಅಷ್ಟು ಇಷ್ಟ ಆಗತ್ತೆ ಅಂತ ಹೇಳಿದ್ರೆ, ಅವರ ಜೀವನ ಜೊತೆಗೆ ನಾವು ನಡೆಸುವ ಅನುಸಂಧಾನ ಅದು. ನಾನು ಅವ್ರ ಜೀವನದ ಪ್ರತಿ ಮಜಲಿಗೆ ಹೋಗಿ ಅವ್ರನ್ನ ನೋಡೋದು. ಅದ್ರಲ್ಲಿ ನನಗೆ ಇಷ್ಟವಾದ ಆತ್ಮಕಥೆ ಅಂತೇಳಿ ಹೇಳಿದ್ರೆ ಎಚ್ ನರಸಿಂಹಯ್ಯ ಅವರ ಹೋರಾಟದ ಹಾದಿ ಇರಬಹುದು, ಬೀಚಿ ಅವರ ನನ್ನ ಬಯೋಗ್ರಫಿ, ಈ ತರದ ಆತ್ಮಕಥೆಗಳು ನಂಗೆ ತುಂಬಾ ಇಷ್ಟ ಆಗಿರುವಂತ ಆತ್ಮಕಥೆ, ಪ್ರೇರಣೆ ಕೊಡುವಂತವು. ಹೌದು, ಎಂತೆಂತ ರೀತಿಯಲ್ಲಿ ಹೋರಾಟ ಮಾಡಿ ಅವ ಸ್ಥಾನಕ್ಕೆ ಬಂದಿದ್ದಾರೆ ಅಂತೇಳಿ ಗೊತ್ತಾಗುವಂಥದ್ದು. ಹೌದು. ಈಗ ನಿಮ್ಮ ಹತ್ರ ಮಾತಾಡ್ತಾ ಸಮಯ ಆಯ್ತು ಸರ್. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದ್ರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ವೀಕ್ಷಕರಿಗೆ ಹೇಳೋದಿಷ್ಟೇ, ಎಲ್ರಿಗೂ ಸಹ ಪ್ರೇರಣೆ ಅನ್ನೋದು ಅತ್ಯಗತ್ಯವಾಗಿ ಬೇಕು. ನೀವು ಯಾರಾದರೂ ಒಂದು ಪೆನ್ನನ್ನು ಹಿಡ್ಕೊಂಡು ಮಕ್ಕಳು ಯಾರಾದರೂ ನಿಮ್ಮ ಎದುರು ಬಂದರೆ, ಅಥವಾ ನೀವು ಆ ಮಕ್ಕಳ ಆಗಿದ್ದು ನೀವು ಏನಾದರೂ ಬರಿತಾ ಇದ್ದರೆ, ಪ್ರೇರಣೆ ಅನ್ನುವಂಥದ್ದು ಅತ್ಯಗತ್ಯವಾಗಿ ನಿಮಗೆ ಬೇಕು. ಆದರೆ ಪ್ರೇರಣೆ ಯಾವ ಮೂಲದಿಂದ ಬರುತ್ತೆ, ಅದು ಎಲ್ಲಿಂದ ಬರುತ್ತೆ, ಎಷ್ಟರ ಮಟ್ಟಿಗೆ ಬರುತ್ತೆ ಅನ್ನುವಂಥದ್ದು ನಮ್ಮೊಳಗಿನ ಭಾವನೆಗಳನ್ನು ಅದಲು ಬದಲು ಮಾಡುವಂತಿರಬಾರ್ದು. ಪ್ರೇರಣೆ ಬಂದರೂ ಸರಿ, ಪ್ರೋತ್ಸಾಹ ಸಿಕ್ಕರೂ ಸರಿ, ಸಿಗದೇ ಇದ್ದರೂ ಸರಿ, ನಮ್ಮ ಅಕ್ಷರಾಭ್ಯಾಸ ಮತ್ತು ನಮ್ಮ ಓದುವಿಕೆ ನಿತ್ಯ ನಿರಂತರವಾಗಿರಬೇಕು. ನಾವು ಸಮಾಜಕ್ಕೆ ಏನಾದರೂ ಒಂದನ್ನು ಕೊಡ್ತಾ ಇದ್ದೀವಿ, ಏನಾದರೂ 4 ಸಾಲುಗಳನ್ನ ಕೊಡ್ತಾ ಇದ್ದೀವಿ ಅಂತೇಳಿ ಹೇಳಿದ್ರೆ ಅದಕ್ಕೆ ಅದ್ಭುತವಾದ ಓದು ನಮ್ಮ ಜೊತೆಗಿರಬೇಕು. ಆದರೆ ಏನೋ ಬರೀಲೇಬೇಕಪ್ಪ ಅನ್ನೋ ಒಂದು ಕಾರಣಕ್ಕೆ ಅಥವಾ ಏನೋ ಒಂದು ಹಠಕ್ಕೆ ಬರೆದ್ರೂ ಪರವಾಗಿಲ್ಲ, ಆದರೆ ಅದನ್ನು ನಮ್ಮನ್ನು ನಾವೇ ಅವಲೋಕಿಸ್ಕೊಳ್ಬೇಕು ಆವಾಗ ಅಂತೇಳಿ ಹೇಳಲು ಇಷ್ಟಪಡ್ತಾ ಇದ್ದೀನಿ. ಬಹಳ ಒಳ್ಳೆಯ ಸಂದೇಶವನ್ನು ನೀಡಿದ್ರಿ ಸರ್. ಧನ್ಯವಾದ. ನಿಜವಾಗಿ ಒಂದು ಅದ್ಭುತವಾದ ಕವಿ. ನಿಮ್ಮ ಮಾತುಗಳಲ್ಲೇ ಗೊತ್ತಾಯಿತು, ನಿಮ್ಮ ಬರವಣಿಗೆನೂ ಅದ್ಭುತವಾಗಿದೆ. ಹೀಗೆ ಮುಂದುವರಿಸಿ ನಿಮ್ಮ ಬರವಣಿಗೆಯನ್ನು. ನಮ್ಮ ಸಮಾಜಕ್ಕೆ ಉತ್ತಮವಾದ ಕೊಡುಗೆ ನಿಮ್ಮಿಂದ ಬರಲಿ ಅಂಥೇಳಿ ನಿಮಗೆ ಹಾರೈಸುತ್ತೇನೆ. ಧನ್ಯವಾದ. ಇಷ್ಟುವರೆಗೂ ನಮ್ಮೊಂದಿಗಿದ್ರಿ, ನಿಮ್ಮ ಅಮೂಲ್ಯ ಸಮಯವನ್ನು ನಮಗೋಸ್ಕರ ಕೊಟ್ಟಿದ್ದೀರಿ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇಂದಿನ ಕವಿ ಸಮಯ. ಕಿರಿಯ ಹಿರಿಯ ಎಲೆಮರೆಯ ಕವಿ ಮನಗಳ ಅನಾವರಣ. ಮುಂದಿನ ಕವಿ ಸಮಯದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ನೋಡ್ತಾ ಇರಿ ಸ್ಪಂದನ.